ಮಾತೆರೆಗ್ಲ ನಮಸ್ಕಾರ. ಇನಿ ಬೆಳುವೈಡ್ ಗೆಜ್ಜೆಗಿರಿ ತಕ್ಲ ಆಟ ಉಂಡು. ಐಕ್ ನಿಕ್ಲೆಗ್ ಒಂತೆ ತೋಜ್ಪಾಗಂದ್ ಪೌರಾಣಿಕ ಆಟ ಬಾರಿ ಶೋಕದ ಆಟ ಅಂದ್ ಪನೊಂದುಲ್ಲೇರು. ನಮಲ ತೂಕ ತುಲೆ ಬತದಯಾನ ನಮ ತೂಕ ಪನ್ನಗ ಆಟ ಹೆಚ್ಚಿನ ಜನ ಇಷ್ಟ ಮಲ್ತಜಿಡಲ್ಲ. ಮೂಲ್ ಮಸ್ತ್ ಜನ ಸೇರಿದರು, ತೂದು ಮಸ್ತ್ ಖುಷಿಯಾಂಡ್ ತೂಲೆ ಪೌರಾಣಿಕ ಆಟ ಒಂಜಿ ಚೂರು ತೂಕ. ದಾರಿಗೆ ತರಬೇಕಾದದ್ದು ದೇವನಾದಂತಹ ನನ್ನ ಕರ್ತವ್ಯವೇ ಹೌದು. ನಾನು ಈ ಕಾರ್ಯದಲ್ಲಿ ಹಿಂದುಳಿಯಲಿಲ್ಲ. ಈಚೆಗೆ ಒಂದು ಹಾಗೆ ಆಗಿದೆ, ಬಹಳಷ್ಟು ದಿನಗಳ ಸಂದು ಹೋಯಿತು, ಕಾರ್ಯಕ್ಕೂ ತಿಳಿಯಲಿಲ್ಲ. ಆದರೆ ಒಂದು ಪತಿವ್ರತ ಹೆಣ್ಣಿನ ಕಣ್ಣೀರು ಹೇಗೆ ಭೂಮಿಯನ್ನು ಸೋಕ ಕೂಡದು, ಅದೇ ರೀತಿ ನಿನ್ನಂತ ಋಷಿಮಣಿಯರಿದ್ದೀರ ಕಣ್ಣೀರು ಎನ್ನುವುದು ಭೂಮಿಯನ್ನು ಸೋಕ ಕೂಡದು. ಅದು ಲೋಕಕ್ಕೆ ಒಳಿತಲ್ಲ. ಕಣ್ಣೀರು ಸುರಿಸಬೇಡ, ಕಣ್ಣೀರನ್ನು ಒರೆಸಿಕೋ. ತಾಯಿಯ ಬಳಿಗೆ ಬಂದು ಮಗು ಹತ್ತಿದೆ, ಇನ್ನೂ ಸುಮ್ಮನಿರ್ತಾಳ ತಾಯಿ. ಅದನ್ನು ಉಳಿಸುವುದೇ ಶುಭ. ಧರ್ಮ ನಶಿಸಿ ಹೋಗಿದ ದರೆಯಲ್ಲಿ ಅದನ್ನು ಸರಿಯಾಗಿ ತರಬೇಕಾದರೆ ಆಯ್ಕೆ ಮಾಡಿದ್ದೇನೆ. ನಾನು ಏರಿಕೊಂಡು ಹೋಗುವಂತ ಗರುಡ ಮತ್ತು ನಾನು ಮಲಗುವಂತ ಆದಿಶೇಷ ದರೆಯಲ್ಲಿ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಕಳುಹಿಸಿಕೊಟ್ಟವರಿದ್ದೇನೆ. ಅವರ ನಿರೀಕ್ಷೆಯಲ್ಲಿ ಈ ವೈಕುಂಠ ಕ್ಷೇತ್ರದಲ್ಲಿ ನಾನು
ನಿಮ್ಮ ಶರಣಕ್ಕೆ ನಿಮ್ಮ ಸೇವಕರಾದ ಕಮಲವನ್ನು ಸಲ್ಲಿಸಿದೆ. ಆದಿಶೇಷ ನಿಮ್ಮ ಪಾದಾರವಿಂದ ಗಳಿಗೆ ನಮಸ್ಕರಿಸಿದ್ದೇನೆ. ಶುಭವಾಗಲಿ. ನೀವು ನೀಡಿದಂತಹ ಕಾಯಕದಲ್ಲಿ ನಾನು ಕಾರ್ಯನಿರತನಾಗಿದ್ದೆ. ಒಮ್ಮಿಂದೊಮ್ಮೆ ನಿಮ್ಮ ಕೂಗು ನಾನು ಯಾವ ಲೋಕದಲ್ಲಿದ್ದರೂ ನಿಮ್ಮ ಕರ್ಣಗಳಿಗೆ ಕಲಿಸುತ್ತದೆ. ಹಾಗಾಗಿ ಓಡೋಡಿಕೊಂಡು ಬಂದಿದ್ದೇನೆ. ನನ್ನಿಂದೇನಾಗಬೇಕು? ಕರೆಯ ಧರ್ಮದ ಕುರಿತಾಗಿ ಅದನ್ನು ಕಾಣುವುದಕ್ಕೆ ಅಥವಾ ಅಲ್ಲಿ ರಥವನ್ನು ಉಳಿಸುವ ಉದ್ದೇಶ ನೀರುವನ್ನು ನಾನು ಕರೆಗೆ ಕಳಿಸಿಕೊಡ್ತೇನೆ. ಆಯುಧವಾಗಿ ಏರಿಕೊಂಡು ಹೋಗುವಂತಹ ಗರುಡ ಅಂತರ್ಗತ ಆದಿಶೇಷ ವಿಡಿಯೋ ಇಷ್ಟ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪೆ ಎಲ್ಲ ತಿಕ್ಕು ಎಡ್ಡ ವಿಡಿಯೋಡು ಬಾಯ್.